ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ನೀಡಬೇಕು ಎನ್ನುವ ವಾದ ಸರಿಯಾಗಿಯೇ ಇದೆ. ಆದರೆ ಕಿಶೋರ್ ಕುಮಾರ್ ಅವರ ಪತ್ನಿಯ ವಿಚಾರವಾಗಿ ನಡೆಯುತ್ತಿರುವ ವಿವಾದ ಅನಗತ್ಯ. ಅವರೇನು ಕ್ರಿಮಿನಲ್ ಅಲ್ಲ, ಪಕ್ಷಕ್ಕಾಗಿ ದುಡಿಯುತ್ತಿರುವ ಓರ್ವ ಕಾರ್ಯಕರ್ತೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪತ್ನಿಗೆ ಮೊನ್ನೆ ಉಡುಪಿಗೆ ಪ್ರಧಾನಿ ಮೋದಿ ಬಂದಾಗ ಅವರನ್ನ ಭೇಟಿ ಮಾಡಲು ಅವಕಾಶ ಸಿಕ್ಕ ಹಿನ್ನೆಲೆ ವಿರೋಧ ಕೇಳಿ ಬಂದ ವಿಚಾರಕ್ಕೆ ಸಂಬಂಧಿಸಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ ಘಟನೆಯ ಬಳಿಕ ಅವರು ಮಹಿಳಾ ಮೋರ್ಚಾದ ಸಭೆಗೆ ಬಂದಿದ್ದರು. ಪ್ರಧಾನಿ ಮೋದಿಯವರಿಗೆ ನಮಸ್ಕರಿಸಲು ಹೋದ ವಿಚಾರವನ್ನ ಇಷ್ಟೊಂದು ವಿವಾದ ಮಾಡುವ ಅಗತ್ಯವಿತ್ತೆ ಎಂದು ಅವರು ಬೇಸರ ಹೊರಹಾಕಿದ್ದಾರೆ. ಮಹಿಳೆಯಾಗಿ ನನ್ನ ಫೋಟೋವನ್ನ ಈ ರೀತಿಯಾಗಿ ವೈರಲ್ ಮಾಡಿರುವುದು ಬೇಸರವಾಗಿದೆ ಎಂದು ಹೇಳಿದ್ದಾರೆ. ದರೋಡೆ, ದೇಶ ವಿರೋಧಿ ಕೃತ್ಯದಲ್ಲಿ ಅವರು ಭಾಗವಹಿಸಿದವರಲ್ಲ. ಅವರಿಗೆ ಅವಕಾಶ ನೀಡಿರುವುದನ್ನು ನಾನು ಸಮರ್ಥನೆ ಮಾಡಿಕೊಳ್ಳುತ್ತೇನೆ ಎಂದು ಸ್ಪಷ್ಟನೆ ನೀಡಿದರು. ವಿವಾದ ಮಾಡುವವರಿಗೆ ಏನು ಹೇಳಲಿಕ್ಕಾಗುವುದಿಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು, ಪಾರ್ಟಿಯ ಕೆಳ ಸ್ತರದ ಕಾರ್ಯಕರ್ತರನ್ನು ಮೋದಿಯವರ ಅಥವಾ ಬೇರೆ ಪಾರ್ಟಿಯ ಯಾವುದಾದ್ರೂ ಈ ರೀತಿಯ ಒಂದು ವ್ಯವಸ್ಥೆ ಬಂದಾಗ ಕಳಿಸಬೇಕೆನ್ನುವುದು ಏನು ವಾದ ಇದೆ, ಅದರ ಪರವಾಗಿ ನಾನು ಸಹ ಇದ್ದೇನೆ. ಯಾಕೆಂದರೆ ಅದು ಸರಿ ಇದೆ. ಯಾರು ಮಾತಾಡಿದರೂ ಸಾಮಾನ್ಯರಿಗೆ ಅವಕಾಶ ಕೊಡಬೇಕು ಅಂತ ಯಾರಾದರೂ ಹೇಳಿದರೆ ಅದರ ಪರವಾಗಿ ನಿಲ್ಲುವಂಥದ್ದು ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಬಂದವ, ಅದು ಸರಿ ಇದೆ. ಆದರೆ ಕಿಶೋರ್ರವರ ಹೆಂಡತಿಯನ್ನು, ಅವರು ಕೂಡ ಒಂದು ಮಹಿಳೆ, ಅವರ ಮನಸ್ಸಿಗೆ ಯಾವ ರೀತಿಯ ಭಾವನೆಗಳು, ನಿನ್ನೆ ಮಹಿಳಾ ಮೋರ್ಚಾದ ಜಿಲ್ಲೆಯಲ್ಲಿ ಸಭೆ ಇತ್ತು, ಅವರು ಸಹ ಬಂದಿದ್ದರು. ಅವ್ರು ಹೇಳಿದರು, ನಾನು ಸಹ ಪಾರ್ಟಿಗೋಸ್ಕರ ಕೆಲಸ ಮಾಡಿದವಳು, ನಾನು ಪಾರ್ಟಿಯ ಈ ಒಂದು ವ್ಯವಸ್ಥೆಯಲ್ಲಿ ಇರುವವಳು. ನಾನೊಂದು ಮೋದಿ ಅವರಿಗೆ ಅವರಿಗೆ ನಮಸ್ಕಾರ ಹೇಳಲಿಕ್ಕೆ ಹೋದದ್ದನ್ನೇ ಒಂದು ಇಷ್ಟು ದೊಡ್ಡ ವಿವಾದ ಮಾಡಿ, ನಾನು ಒಂದು ಮಹಿಳೆ, ನನ್ನ ಫೋಟೋವನ್ನು ಈ ರೀತಿ ವೈರಲ್ ಮಾಡೋದಾದರೆ ಸಮಾಜದಲ್ಲಿ ನನಗೆ ಎಷ್ಟು ಘಾಸಿ ಆಗ್ಬೋದು ಎನ್ನುವ ಮಾತಿನಲ್ಲಿ ಅವರು ಭಾರಿ ದುಃಖವನ್ನು ವ್ಯಕ್ತಪಡಿಸಿದರು. ಸ್ವಾಭಾವಿಕವಾಗಿ ಕಿಶೋರ್ MLC ಆಗಿರ್ಬೋದು, ಆದರೆ ಅವರ ಹೆಂಡತಿ ಕೂಡ ಒಂದು ಸಮಾಜದಲ್ಲಿ ಪಾರ್ಟಿಯೊಟ್ಟಿಗೆ, ನಮ್ಮ ಸಂಘಟನೆ ಒಟ್ಟಿಗೆ ಇರುವಂಥ ಒಂದು ಕುಟುಂಬ. ಅವರೇನು ಕಿಶೋರ ಹೆಂಡತಿ ಅವರ ಮೇಲೆ ನಾವು ಕಳಿಸಿದ್ದು ತಪ್ಪೇ ಅಂತ ಯಾರಾದರೂ ವ್ಯಕ್ತಪಡಿಸೋದಾದರೆ ಅವರೇನು ಕ್ರಿಮಿನಲ್ ಅಲ್ಲ. ಅವರ ಮೇಲೆ ಏನು ಬೇರೆ ಬೇರೆ ಬೇಡದ್ದು ದರೋಡೆ ಕೇಸ, ದೇಶ ವಿರೋಧಿ ಕೃತ್ಯ ಮಾಡಿರುವಂಥದ್ದು ಏನೂ ಇಲ್ಲ. ಒಬ್ಬ ಸಾಮಾನ್ಯ ಮಹಿಳೆಯನ್ನು